ಸ್ನೇಹಿತರೆ, ಬೇಸಿಗೆಗಾಲದಲ್ಲಿ ಶಾಖ ಹೆಚ್ಚಾಗಿ ಸಾಯಂಕಾಲದ ಹೊತ್ತು ಮಳೆ ಆಗೋದನ್ನು ನೀವು ಕಂಡಿರಬಹುದು. ಮಿಂಚು ಗುಡುಗು ಸಹಿತ ಈ ಸಮಯದಲ್ಲಿ ಮಳೆಯಾಗುತ್ತದೆ. ಹಾಗೆ ಈ ರೀತಿ ಮಳೆಯಾದಾಗ ಆಲೆಕಲ್ಲುಗಳು ಬೀಳುವುದು ಸಹಜ. ನೀವು ಆಲೆಕಲ್ಲುಗಳನ್ನು ಕಂಡಿರಬಹುದು, ಮುಟ್ಟಿರಬಹುದು, ಹಾಗೂ ಅವುಗಳನ್ನ ಐಸ್ ಕ್ಯಾಂಡಿ ತರ ತಿಂದಿರಬಹುದು. ಈ ರೀತಿ ಮಳೆಯಾದಾಗ ಒಂದು ವೇಳೆ ನಿಮ್ಮ ಮನೆಯ ಮೇಲೆ ಬಿದ್ದಾಗ ಹೆಚ್ಚಿನ ಸದ್ದನ್ನು ಮಾಡುತ್ತದೆ. ಯಾಕಂದ್ರೆ ಆಲಿಕಲ್ಲುಗಳು ಸರಿಸುಮಾರು ಒಂದು ಗೋಲಿಯಷ್ಟು ದೊಡ್ಡದಾಗಿರುತ್ತವೆ. ಅಥವಾ ನೀವು ಬಾತ್ರೂಮ್ನಲ್ಲಿ ಬಳಸುವಂತಹ ನೆಪ್ತಲಿನ್ ಬಾಲುಗಳನ್ನು ಕಂಡಿರಬಹುದು. ಅವು ಅಷ್ಟು ಗಾತ್ರಕ್ಕೆ ಆಲೆಕಲ್ಲುಗಳು ಇರುತ್ತವೆ. ಆದರೆ ಫೆಬ್ರವರಿ 8, 2018 ಅಮೆರಿಕದ ಡೆಟ್ರಾಯ್ಟ್ ನಗರ ಹತ್ತಿರ ಒಂದು ಆಲೆಕಲ್ಲು ಮಳೆಯಾಗುತ್ತದೆ. ಈ ಮಳೆಯಾದ ಕಾರಣ ನೂರಾರು ಚಿಕ್ಕ ಚಿಕ್ಕ ಪ್ರಾಣಿಗಳು, ಪಕ್ಷಿಗಳು, ಜೀವಗಳು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿವೆ. ಹಾಗೆಯೇ ಎಷ್ಟೋ ಜನಕ್ಕೂ ಕೂಡ ಹಲವಾರು ರೀತಿಯ ಗಾಯಗಳಾಗಿವೆ. ಇದಕ್ಕೆ ಕಾರಣ ಆ ಆಲೆಕಲ್ಲುಗಳ ಗಾತ್ರ. ಇದು ಪ್ರಕೃತಿಯ ವಿಸ್ಮಯವೋ ವಿಚಿತ್ರವೋ ಗೊತ್ತಿಲ್ಲ. ಆ ದಿನ ಆಲೆಕಲ್ಲು ಮಳೆ ಆದಾಗ ಆ ಆಲೆಕಲ್ಲುಗಳ ಗಾತ್ರ ಎಷ್ಟಿರಬಹುದೆಂದು ನೀವು ಯೋಚನೆ ಮಾಡುತ್ತೀರಾ? ಹೌದು, ಆ ಆಲೆಕಲ್ಲುಗಳ ಗಾತ್ರ ಬರೋಬ್ಬರಿ ಕ್ರಿಕೆಟ್ ಬಾಲ್ನಷ್ಟು ದೊಡ್ಡದಾಗಿತ್ತು. ಒಂದು ವೇಳೆ ಕ್ರಿಕೆಟ್ ಬಾಲು ನಿಮ್ಮ ತಲೆ ಮೇಲೆ ಬಿದ್ದರೆ ನಿಮ್ಮ ತಲೆ ಏನಾಗಬಹುದು ಊಹಿಸಿಕೊಳ್ಳಿ. ಅಂತಹದರಲ್ಲಿ ನೂರಾರು ಆಲೆಕಲ್ಲುಗಳು ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಹೋಗಲಿ ನಿಂತಿರುವ ಕಾರುಗಳ ಮೇಲೆ ಬಿದ್ದರೆ ಆ ಕಾರುಗಳ ಪರಿಸ್ಥಿತಿ ಏನಾಗಿರಬಾರದು. ಹೌದು ಸ್ನೇಹಿತರೆ, ಆ ದಿನ ಇಂತಹದೊಂದು ಆಲೆಕಲ್ಲು ಮಳೆಯಿಂದ ನೂರಾರು ಜನಕ್ಕೆ ಗಾಯಗಳಾಗಿವೆ. ಎಷ್ಟೋ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಎಷ್ಟೋ ಜನಕ್ಕೆ ತಲೆಗೆ ಪೆಟ್ಟು ಬಿದ್ದು ವಾರಗಟ್ಟಲೆ ಆಸ್ಪತ್ರೆಯಲ್ಲಿ ಕಳೆಯಬೇಕಾದಂತಹ ಪರಿಸ್ಥಿತಿ ಉಂಟಾಗಿತ್ತು. ಈ ಮಳೆಯಿಂದ 3 ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದರು. ಇನ್ನು ಹೊರಗೆ ನಿಂತಿರುವ ವಾಹನಗಳ ಪರಿಸ್ಥಿತಿಯಂತೂ ಕೇಳಲೇಬೇಡಿ. ಕಾರುಗಳ ಟಾಪ್ಗಳು, ಬಾನೆಟ್ ಹಾಗೂ ಗಾಜುಗಳು ಪುಡಿಪುಡಿಯಾಗಿ ಹೋಗಿದ್ದವು. ಸ್ನೇಹಿತರೆ, ಈ ಆಲೆಕಲ್ಲು ಎಂದರೆ ಮೋಡದಲ್ಲಿ ಘರ್ಷಣೆ ಉಂಟಾಗಿ ಭೂಮಿಗೆ ಬೀಳುವಂತಹ ಸಣ್ಣ ಹಿಮಗಡ್ಡೆಗಳಾಗಿವೆ. ಮಳೆ ಆಗುವಾಗ ಈ ಆಲೆಕಲ್ಲುಗಳು ಹೇಗೆ ಬೀಳುತ್ತವೆ ಎಂಬುದು ಎಲ್ಲರ ಕುತೂಹಲವನ್ನು ಕೆರಳಿಸುತ್ತದೆ. ಹಿಮ ಮತ್ತು ನೀರಿನ ಪರ್ಯಾಯ ಮಿಶ್ರಣದಿಂದ ಆಲೆಕಲ್ಲುಗಳು ಬೆಳೆಯುತ್ತವೆ ಮತ್ತು ದೊಡ್ಡದಾಗುತ್ತವೆ. ಹವಾಮಾನ ಶಾಸ್ತ್ರದ ಪ್ರಕಾರ ಆಲೆಕಲ್ಲುಗಳು 3 ಸನ್ನಿವೇಶದಲ್ಲಿ ಬೀಳುತ್ತವೆ. ಮೊದಲನೇ ಸನ್ನಿವೇಶ ಕೆಳಮಟ್ಟದಲ್ಲಿ ತೇವಪೂರಿತ ಬಿಸಿಗಾಳಿ ಉಂಟಾದಾಗ. ಎರಡನೆಯದು ಸಿಡಿಲಿನಿಂದ ಕೂಡಿದ ಬಿರುಗಾಳಿ ಎತ್ತರವಾಗಿ ವ್ಯಾಪಿಸಿದಾಗ. ಭೂಮಿಯಿಂದ 10,000ರಿಂದ 12,000 ಅಡಿಯಷ್ಟು ಎತ್ತರವಾಗಿ ಹಿಮಬಿಂದುವಾದಾಗ. ಮೂರನೇ ಸನ್ನಿವೇಶದಲ್ಲಿ ಆಲೆಕಲ್ಲುಗಳು ಗುಡುಗು ಬಿರುಗಾಳಿ ಸಮಯದಲ್ಲಿ ಬೀಳುತ್ತವೆ. ಆಲೆಕಲ್ಲು ಮಳೆ ಬಂದರೆ ಕನಿಷ್ಠ 3 ತಿಂಗಳು ಬೇರೆ ಮಳೆ ಬರುವುದಿಲ್ಲ ಎಂದು ಗ್ರಾಮೀಣ ಭಾಗದಲ್ಲಿ ನಂಬಿಕೆ ಇದೆ. ಆದರೆ ಈಗ ಅದು ಸುಳ್ಳಾಗಿದೆ. ವೈಜ್ಞಾನಿಕ ಅಧ್ಯಯನ ಮತ್ತು ವಾಸ್ತವತೆಯ ತಿಳುವಳಿಕೆಯ ಮೇಲೆ ಈ ನಂಬಿಕೆ ಹುಸಿಯೆಂದು ಸಾಬೀತುಪಡಿಸಲಾಗಿದೆ. ಭೂಮಿಯ ಮೇಲಿಂದ ತೇವಾಂಶವುಳ್ಳ ಗಾಳಿ ಏಕಕಾಲಕ್ಕೆ ಮೇಲಿರುವುದರಿಂದ ಆಲೆಕಲ್ಲುಗಳು ಉತ್ಪತ್ತಿಯಾಗುತ್ತವೆ. ನೀರಿನ ಹನಿಗಳು ಹೆಪ್ಪುಗಟ್ಟಿ ನೀರಿನಲ್ಲಿರುವ ತೇವಾಂಶ ಹೆಚ್ಚಾದಾಗ ಆಲೆಕಲ್ಲುಗಳು ತೂಕ ಮತ್ತು ಗಾತ್ರ ದೊಡ್ಡದಾಗುತ್ತವೆ. ತೂಕ ಮತ್ತು ಗಾತ್ರ ಹೆಚ್ಚಿದಂತೆ ಮೇಲಕ್ಕಿರುವುದು ಕಷ್ಟವಾಗುತ್ತದೆ. ಆಗ ಜೋರಾಗಿ ಗಾಳಿ ಬೀಸಿದಾಗ ಈ ರೀತಿ ಆಲೆಕಲ್ಲು ಮಳೆಯಾಗುತ್ತದೆ. ಬೀಳುವ ಸಮಯದಲ್ಲಿ ಗಾಳಿಯಲ್ಲಿರುವ ತೇವಾಂಶ ಹಿರಿ ಮತ್ತಷ್ಟು ದೊಡ್ಡದಾಗುತ್ತದೆ. ಇದೇ ಕಾರಣ ದೊಡ್ಡ ದೊಡ್ಡ ಆಲೆಕಲ್ಲುಗಳು ಉಂಟಾಗುತ್ತವೆ. ಸ್ನೇಹಿತರೆ, ನೋಡಿದರಲ್ಲ, ಪ್ರಕೃತಿಯ ಮುಂದೆ ಮಾನವನ ಆಟ ನಡೆಯಲು ಸಾಧ್ಯವೇ ಇಲ್ಲ. ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಏನು ಬರುತ್ತದೆ ಅನ್ನುವುದು ಹೇಳಲು ಸಾಧ್ಯವೇ ಇಲ್ಲ. ಕುದಿಯುವ ಲಾವಾವನ್ನ ನೀವು ನೋಡಿರಬಹುದು, ಕುದಿಯುವ ನೀರಿನ ಬೊಗ್ಗೆಗಳನ್ನ ನೀವು ಕಂಡಿರಬಹುದು. ಆದರೆ ಯಾವತ್ತಾದ್ರೂ ಸಂಪೂರ್ಣವಾಗಿ ಇಡೀ ನದಿಯು ಕುದಿಯುವುದನ್ನ ಎಲ್ಲಾದ್ರೂ ಕೇಳಿದ್ದೀರಾ ಅಥವಾ ಕಂಡಿದ್ದೀರಾ? ಜೋರಾಗಿ ಮಳೆ ಬರುವ ಸಂದರ್ಭದಲ್ಲಿ ಆಲೆಕಲ್ಲು ಬೀಳುವುದು ನೀವು ಕಂಡಿರಬಹುದು ಮತ್ತು ಅವುಗಳನ್ನು ಮುಟ್ಟಿರಬಹುದು ಹಾಗೂ ಸೇವಿಸಿರಬಹುದು. ಆದರೆ ಕ್ರಿಕೆಟ್ ಬಾಲ್ನಷ್ಟು ದೊಡ್ಡದಿರುವಂತಹ ಆಲಿಕಲ್ಲುಗಳನ್ನು ಯಾವತ್ತಾದ್ರೂ ನೀವು ನೋಡಿದ್ದೀರಾ? ಶನೈ ಟಿಂಪಿಷ್ಕಾ ನದಿ, ಇದನ್ನ ಕುದಿಯುವ ನದಿ ಎಂದೇ ಕರೆಯಲಾಗುತ್ತದೆ. ಯಾಕಂದ್ರೆ ಇದು ವಿಶ್ವದ ಏಕೈಕ ಬಾಯ್ಲಿಂಗ್ ರಿವರ್ ಎಂದು ಕರೆಯಲಾಗುತ್ತದೆ. ಈ ನದಿಯಲ್ಲಿ ಯಾವುದೇ ಜೀವಿಯಾಗಲಿ ಕ್ರಿಮಿ ಕೀಟವಾಗಲಿ ಬಿದ್ದರೆ ಸಾಕು 2 ನಿಮಿಷದಲ್ಲಿ ಸಾವನ್ನಪ್ಪುತ್ತದೆ. ಯಾವ ಜೀವಿ ಹೇಗೆ ಬದುಕಲು ಸಾಧ್ಯ ನೀವೇ ಹೇಳಿ? ಈ ನದಿಯ ಟೆಂಪರೇಚರ್ ಬರೋಬ್ಬರಿ 110 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ನಿಮಿಷದಲ್ಲಿಯೇ ಯಾವುದೇ ಪ್ರಾಣಿಯಾಗಲಿ ಮನುಷ್ಯರಾಗಲಿ ಈ ನದಿಯಲ್ಲಿ ಕೈಯಲ್ಲಿಟ್ಟರೆ ಸಾಕು ಬೇಯಿಸಿ ಹಾಕುತ್ತದೆ. ಹೆಚ್ಚಾಗಿ ಈ ರೀತಿ ನದಿಯ ನೀರು ಕುದಿಯಲು ಕಾರಣ, ಒಂದು ವೇಳೆ ಈ ನದಿಯ ಅಕ್ಕಪಕ್ಕ ಅಥವಾ ನೀರಿನ ಬುಗ್ಗೆ ಪಕ್ಕ ಜ್ವಾಲಾಮುಖಿಗಳು ಇದ್ದರೆ ಮಾತ್ರ ಈ ರೀತಿ ನದಿಯು ಅಥವಾ ನೀರು ಕುದಿಯಲು ಸಾಧ್ಯ, ನೀರಿನ ಬುಗ್ಗೆಗಳು ಉದ್ಭವಿಸಲು ಸಾಧ್ಯ. ಆದರೆ ವಿಚಿತ್ರ ನೋಡಿ, ಈ ನದಿಯ ಅಕ್ಕಪಕ್ಕ 2 ಕಿಲೋಮೀಟರ್ ದೂರ ಇರಲಿ 100 ಕಿಲೋಮೀಟರ್ ಗಂಟಲೆ ಜ್ವಾಲಾಮುಖಿಗಳ ಪತ್ತೆ ಇಲ್ಲ, ಸುಳಿವೇ ಇಲ್ಲ. ಆದರೂ ಕೂಡ ಈ ನದಿ 110 ಡಿಗ್ರಿಯಷ್ಟು ಕುದಿಯುತ್ತಿದೆ ಅಂದರೆ ನೀವು ನಂಬಲೇಬೇಕು.
ಆದರೆ ಈ ಕಾರಣವನ್ನು ಹುಡುಕುತ್ತಾ ನೂರಾರು ವರ್ಷಗಳಿಂದ ವಿಜ್ಞಾನಿಗಳು ಈ ನದಿಯ ಮೇಲೆ ರಿಸರ್ಚ್ ಮಾಡುತ್ತಾನೆ ಇದ್ದಾರೆ. ಆದರೆ ಇವತ್ತಿನವರೆಗೂ ಅವರು ಯಾಕೆ ಈ ನದಿ ಈ ರೀತಿ ಇಷ್ಟೊಂದು ಕುದಿಯುತ್ತದೆ ಅನ್ನುವುದಕ್ಕೆ ವಿಜ್ಞಾನಿಗಳು ಕಂಡುಹಿಡಿಯಲು ಸಾಧ್ಯವೇ ಆಗಿಲ್ಲ. ಇವತ್ತಿನ ಈ ವಿಜ್ಞಾನದ ಯುಗದಲ್ಲೂ ಈ ರೀತಿ ಒಂದು ವಿಸ್ಮಯತೆ ಈ ಪ್ರಕೃತಿಯಲ್ಲಿ ನಡೆಯುತ್ತಿದೆ ಎಂದರೆ ನೀವು ನಂಬಲೇಬೇಕು. ಯಾಕಂದ್ರೆ ಆ ಭಗವಂತ ಸೃಷ್ಟಿಸಿದಂತಹ ಈ ಪ್ರಕೃತಿಯಲ್ಲಿ ಇನ್ನು ಚಿತ್ರ ವಿಚಿತ್ರ ಪ್ರಕೃತಿಯ ನಿಯಮಗಳು, ವಿಚಿತ್ರಗಳು, ವಿಸ್ಮಯಗಳು ಇದ್ದೇ ಇವೆ. ದಕ್ಷಿಣ ಅಮೆರಿಕದ ಪೇರು ದೇಶದಲ್ಲಿರುವಂತಹ ಈ ಶಯನ್ ಟಿಂಪಿಷ್ಕಾ ನದಿಯನ್ನ ಲೋ ಪೊಂಬಾ ಎಂದು ಕೂಡ ಕರೆಯುತ್ತಾರೆ. ಅಂದರೆ ಪೇರು ಭಾಷೆಯಲ್ಲಿ ಕುದಿಯುವ ನದಿ ಎಂದರ್ಥ. ಇದು ಅಮೆಜಾನ್ ನದಿಯ ಉಪನದಿಯಾಗಿದ್ದು ವಿಶ್ವದ ಏಕೈಕ ಕುದಿಯುವ ನದಿ ಎಂದು ಕರೆಯಲಾಗುತ್ತದೆ. ಇದು 6.4 ಕಿಲೋಮೀಟರ್ ಉದ್ದವಿದ್ದು ನೀರಿನ ಅತ್ಯಂತ ಹೆಚ್ಚಿನ ತಾಪಮಾನಕ್ಕೆ ಇಲ್ಲಿ ಹೆಸರುವಾಸಿಯಾಗಿದೆ. ಈ ಆಶ್ಚರ್ಯಕರವಾದ ನದಿಯು ಹುವಾನಾಕೋ ಎತ್ತರದ ಅರಣ್ಯದ ಭಾಗವಾದಂತಹ ಮಾಯಂಟುಕಾ ಅಭಯಾರಣ್ಯದಲ್ಲಿದೆ. ಈ ಕುದಿಯುವ ನೀರಿನ ನದಿಯು ಪ್ರಕೃತಿಯ ಕುತೂಹಲಕಾರಿ ತಾಣಗಳಲ್ಲಿ ಒಂದಾಗಿದೆ. ಪೇರುವಿನಲ್ಲಿರುವಂತಹ ಈ ನದಿಯನ್ನ ಅತ್ಯಂತ ಅಪಾಯಕಾರಿ ನದಿ ಎಂದು ಕೂಡ ಘೋಷಿಸಲಾಗಿದೆ. ಇದೇ ಕಾರಣ ಈ ನದಿಯ ಸುತ್ತಮುತ್ತ ಜನರನ್ನ ಇಲ್ಲಿ ಬಿಡುವುದಿಲ್ಲ. ಇಲ್ಲಿ ಸೆಕ್ಯೂರಿಟಿಯನ್ನು ನಿಯೋಜಿಸಲಾಗಿದೆ. ಕಾರಣ ಹಿಂದೆ ಎಷ್ಟೋ ಜನ ಈ ನದಿಯ ಬಗ್ಗೆ ಸಂಶೋಧನೆ ಮಾಡಲು ಹೋಗಿ ನಾಪತ್ತೆಯಾಗಿದ್ದಾರೆ ಅನ್ನುವುದಕ್ಕೆ ಕಾರಣವಿದೆ. ಪಾಲರ್ ನದಿ. ಎಷ್ಟು ಜನಕ್ಕೆ ಈ ನದಿ ಹೆಸರು ಗೊತ್ತಿದೆಯೋ ಗೊತ್ತಿಲ್ಲ. ಈ ನದಿಯನ್ನ ನೀರಿಲ್ಲದ ನದಿ ಎಂದೇ ಕೆಲವರು ಕರೆಯುತ್ತಾರೆ. ಆದರೆ ಹಿಂದೆ ಪಾಲರ್ ನದಿ ದಕ್ಷಿಣ ಭಾರತದ ನದಿಗಳಲ್ಲಿ ಒಂದಾಗಿತ್ತು. ಅದು ಕಾವೇರಿ, ಕೃಷ್ಣ, ಭೀಮಾ ಇಂತಹ ನದಿಗಳ ಹಾಗೆ ಇದು ಕೂಡ ಹರಿಯುತ್ತಿತ್ತು. ಆದರೆ ಪ್ರಕೃತಿಯ ವಿಕೋಪಕ್ಕೆ ತುತ್ತಾಗಿ ಈ ನದಿಯಲ್ಲಿ ಒಂದು ಕಾಲದಿಂದ ನೀರೇ ಇರಲಿಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಪಾಲರ್ ನದಿ ಹುಟ್ಟಿದ್ದು ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ. ಈ ಗುಪ್ತಗಾಮಿನಿಯಾಗಿ ಹುಟ್ಟಿರುವಂತಹ ನದಿ ಮುಂದೆ ಪಶ್ಚಿಮ ಮುಖವಾಗಿ ಹರಿದು ಕರ್ನಾಟಕದಲ್ಲಿ 95 ಕಿಲೋಮೀಟರ್, ಆಂಧ್ರ ಪ್ರದೇಶದಲ್ಲಿ 33 ಕಿಲೋಮೀಟರ್ ಹಾಗೂ ತಮಿಳುನಾಡಲ್ಲಿ 222 ಕಿಲೋಮೀಟರ್ ದೂರನ್ನು ಕ್ರಮಿಸಿ ಮುಂದೆ ಚೆನ್ನೈಯಿಂದ 100 ಕಿಲೋಮೀಟರ್ ದಕ್ಷಿಣಕ್ಕೆ ವಯಲೂರು ಸಮೀಪದಲ್ಲಿ ಇದು ಬಂಗಾಲ ಕೊಲ್ಲಿಯನ್ನು ಸೇರುತ್ತದೆ. ಅಂದ ಹಾಗೆ ಪಾಲರ್ ನದಿ ಕೋಲಾರ ಜಿಲ್ಲೆಯಲ್ಲಿ ಹರಿಯುವ ಏಕೈಕ ನದಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಪಾಲರ್ ನದಿಯಲ್ಲಿ ನೀರನ್ನೇ ಕಂಡಿದ್ದಿಲ್ಲ. ಏನಿದ್ದರೂ ಅದು 80ರ ದಶಕದ ಸಮಯದಲ್ಲಿ ಮಾತ್ರ ಕೆಲವೊಬ್ಬರು ನಮ್ಮ ಹಿರಿಯರು ಪಾಲರ್ ನದಿಯಲ್ಲಿ ನೀರನ್ನು ಕಂಡಿದ್ದಾರೆಂದು ಹೇಳಿಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ಆದಂತಹ ಭಯಂಕರ ಮಳೆಯಿಂದಾಗಿ ಪಾಲರ್ ನದಿ ತುಂಬಿ ಹರಿದಿದ್ದನ್ನು ಕಂಡು ಎಷ್ಟೋ ಜನ ಪನ್ನೀರನ್ನು ಕೂಡ ಹಾಕಿದ್ದಾರೆ. ಯಾಕಂದರೆ ಇಂತಹ ಅದ್ಭುತವಾದಂಥ ನದಿ ಅದು ಹೇಗೆ ಬತ್ತಲು ಸಾಧ್ಯ ಎಂದು. ಆದರೆ ದುರಾದೃಷ್ಟ ಅಂದರೆ ನಂದಿ ಬೆಟ್ಟದಲ್ಲಿ ಹರಿಯುವ ಈ ಝರಿ ಈಗ ಮುಚ್ಚಿ ಹೋಗಿದೆ. ಇದು ಈಗ ಕೇವಲ ಒಂದು ಗುಪ್ತಗಾಮಿನಿಯಾಗಿದೆ. ಆದರೆ ಮಳೆ ಬಂದಾಗ ಮಾತ್ರ ಈ ನದಿಯಲ್ಲಿ ನೀರು ಹರಿಯುತ್ತದೆ ಎಂದು ಆಂಧ್ರ ಪ್ರದೇಶ, ಕರ್ನಾಟಕ ಹಾಗೂ ತಮಿಳುನಾಡಲ್ಲಿ ವಾಸಿಸುವಂತಹ ಜನರು ಇದರ ಬಗ್ಗೆ ಹಲವಾರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಆದಂತಹ ಮಳೆಯಿಂದಾಗಿ ಈ ನದಿ ತುಂಬಿ ಹರಿದಿದ್ದನ್ನು ಕಂಡು ಹರ್ಷೋದ್ಗಾರ ಮಾಡಿದ್ದಾರೆ.